ಬ್ರೇಕ್ನ ಬಳಿಕ ಪಂಕ್ತಿ ಭೇದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಜಯನ್ ಮಲ್ಪೆ ಅವರಿಂದ ಆರಂಭಿಸಬೇಕು. ನಿನ್ನೆ ಬ್ರೇಜವರ ಸ್ವಾಮೀಜಿಗಳು ಒಂದು ಮಾತನ್ನು ಕೇಳ್ತಾರೆ, ನಿಮಗೆ ಕೃಷ್ಣ ಮಠವೇ ಯಾಕೆ ಟಾರ್ಗೆಟ್ ಆಗಬೇಕು? ಹೊರನಾಡಲ್ಲಿದೆ, ಧರ್ಮಸ್ಥಳದಲ್ಲಿದೆ, ಎಲ್ಲ ಕಡೆ ಶೃಂಗೇರಿಯಲ್ಲಿದೆ ಪಂಕ್ತಿ ಭೇದ ಅನ್ನುವಂಥದ್ದು. ಯಾಕೆ ಉಡುಪಿ ಕೃಷ್ಣ ಮಠವನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು? ಪ್ರಗತಿಪರರು ಅಥವಾ ಪ್ರಗತಿಪರ ವೇದಿಕೆಗಳೆಲ್ಲ ಸೇರಿಕೊಂಡು ಕೃಷ್ಣ ಮಠವನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ? ಒಳ್ಳೆಯ ಪ್ರಶ್ನೆನೇ ಎತ್ತಿದ್ದಾರೆ. ನಮ್ಮ ಪ್ರಶ್ನೆ ಏನಂದರೆ, ಉಡುಪಿ ಶ್ರೀಕೃಷ್ಣ ಮಠ ಏನು ಪಾಕಿಸ್ತಾನದಲ್ಲಿಲ್ಲ, ಭಾರತದಲ್ಲಿ ಇರ್ತಕ್ಕಂಥದ್ದು. ಮತ್ತು ಇಲ್ಲಿರ್ತಕ್ಕಂಥವರು ನಾವು ಚಳವಳಿ ಹುಟ್ಟು ಹಾಕುವವರು ಮತ್ತು ಚಳವಳಿ ಮಾಡುವವರು ಕೂಡ ಈ ನೆಲದಲ್ಲೇ ಇರುವರು, ಉಡುಪಿ ಮಲ್ಪೆಯಲ್ಲೇ ಇರುವವರು. ಹಾಗಾಗಿ ಇಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಮೊದಲು ಪ್ರಶ್ನೆ ಮಾಡುವುದನ್ನು ದೊಡ್ಡ ತಪ್ಪೇನಲ್ಲ. ಇದರ ಜೊತೆಗೇ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಪಂಕ್ತಿ ಭೇದವನ್ನು ನಿಷೇಧಿಸಬಾರ್ಬೇಕಂತ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ. ಇದು ಯಾವುದಕ್ಕೆ ಹೆಚ್ಚು ಇದು ಪ್ರಾಶಸ್ತ್ಯ ಪಡೆದಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ನಾವು ಸಮಾನತೆಯ ಬಗ್ಗೆ, ಈ ಹಿಂದೂ ಧರ್ಮದ ಬಗ್ಗೆ ಏನೇ ಆಗಲಿ, ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಜೆಕ್ಟ್ಗಳು ಈ ಇಂಡಿಯಾಕ್ಕೆ ಹೋಗುವಂಥ ಕರ್ನಾಟಕಕ್ಕಾಗಲಿ ಗುಜರಾತ್ಗಾಗಲಿ ಅದು ಇಂಡಿಯಾ ಭಾಗದ ಎಲ್ಲಿಯೂ ಹೋಗುವಂಥ ಪ್ರಾಜೆಕ್ಟ್ಗಳು ಉಡುಪಿಯಲ್ಲೇ ಪ್ರಾರಂಭ ಆಗ್ತಾ ಅನ್ನೋದು ತಮ್ಗೆ ಗೊತ್ತಿದೆ. ಹಾಗಾಗಿ ನಾವು ಪ್ರಶ್ನೆ ಮಾಡ್ತಿರುವಂಥದ್ದು ಸಮಾನತೆಯ ಬಗ್ಗೆ ಮಾತಾಡುವವರು ಮತ್ತು ದಲಿತರ ಬಗ್ಗೆ ಮಾತಾಡುವವರು, ಹಿಂದೂ ಸಮಾನತೆ ಮತ್ತು ನಾವೆಲ್ಲ ಒಂದು, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳುವವರು ಈ ನೆಲದ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಬೇಕನ್ನುವಂಥದ್ದು. ಈ ಧರ್ಮ ಸರ್ವ ಸಮಾನತೆಯನ್ನು ಸೃಷ್ಟಿ ಮಾಡಬೇಕನ್ನೋಂಥದ್ದು ಹೇಳುವಂಥದ್ದು. ನಾವು ಅವರಿಗೆ ಧರ್ಮ ನನ್ನ ಮೊದಲೇ ಗೊತ್ತಿದೆ, ಅಂದರೆ ಈ ಧರ್ಮದ ಬಗ್ಗೆ ನಮಗೆ ಏನಿದೆ ಅಂತ ಚೆನ್ನಾಗಿ ಗೊತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಕುಡಿಯಲು ನೀರು ಕೊಡದ, ಕೊನೆ ಪಕ್ಷ ದೇವರನ್ನು ನೋಡಲು ಬಿಡದ ಈ ಧರ್ಮದಲ್ಲಿ ನೀವು ಯಾಕೆ ಇರ್ತೀರಂತ. ದೇವರ ನಾಯಿಯನ್ನು ಸಮೇತ ಮನೆಯೊಳಗೆ ಸೇರಿಸ್ತಾರೆ, ಆದರೆ ದಲಿತರನ್ನು ನಾಯಿಗಿಂತ ಕೀಳಾಗಿ ಕಾಣ್ತಾರೆ. ಅಂಥ ಧರ್ಮದಲ್ಲಿ ನೀವು ಇರಬೇಡಿ. ನಾನು ಯಾವುದೋ ಆಕಸ್ಮಿಕವಾಗಿ ಈ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಯಾವತ್ತೂ ಕೂಡ ಈ ಧರ್ಮದಲ್ಲಿ ಇರಲಿಕ್ಕೆ ಸಾಯಲಾರೆ ಅಂತ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದೆ. ಮತ್ತು ಬೌದ್ಧ ಧರ್ಮ ಈ ನೆಲದ ಧರ್ಮ ಕೂಡ. ಹಾಗಾಗಿ ಈ ಹಿಂದೂ ಧರ್ಮ ಅನ್ನುವಂಥದ್ದು ಕೂಡ ಯಾರು ಇದು ಆರ್ಯರು ಬಂದ ನಂತರ ಬಂದಿದೆ ವಿನಃ ಇದೇನು ಇಲ್ಲಿಯ ನೆಲದ ಧರ್ಮ ಏನಲ್ಲ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಅಸಮಾನತೆ ಇವರು ಏನು ಮಾಡಿದೆ, ಎಜುಕೇಷನ್ ಕೊಡೋ ಮೂಲಕ ಮೌಢ್ಯವನ್ನು ತುಂಬಿದ್ದಾರೆ. ಈ ಮೌಢ್ಯದ ವಿರುದ್ಧ ನಮ್ಮ ಅಜ್ಜಂದಿರು ಅದನ್ನು ಒಂದು ಆಲದ ಮರದಕ್ಕೆ ಬಿದ್ದು ಸುತ್ತು ಬಂದು ಅದನ್ನು ಪಾಲಿಸ್ಕೊಂಡು ಬಂದಿರ್ಬೋದು, ಅದನ್ನೇ ನಾನು ಇದು ಮಾಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆದರೂ ನಾವು ಈಗ ಅದನ್ನು ಕಂಡುಕೊಂಡಿದ್ರೆ ಇದು ಮೌಢ್ಯ ಅಂತ. ಅದನ್ನೀಗ ನಾವು ನನ್ನ ಜನಗಳಿಗೆ, ನನ್ನ ಸಮಾಜಕ್ಕೆ ನಾನು ತಿಳಿಸುವಂಥದ್ದು, ಅಥವಾ ಇತರ ನನ್ನ ಸಮಾನ ರೀತಿಯಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ ಕೂಡ, ಇಲ್ಲಿ ನೋಡಿ ನೀವು ಹಾಕುವಂಥ ಏನು ಕಾಣಿಕೆ ಇದೆ ಅದು ನಿಮ್ಮ ಶ್ರಮದ ಹಣ, ನೀವು ಕೊಡುವಂಥ ಟ್ಯಾಕ್ಸಿಯ ರೀತಿಯಲ್ಲಿ ಹಾಕುವಂಥ ಈ ಡಬ್ಬಿ ಹಣ. ಇಲ್ಲಿ ನಿಮಗೆ ಪ್ರಸಾದ ಅಂತ ಹೇಳಿ ನೆಲದ ಮೇಲೆ ಹಾಕ್ತಾರೆ, ಅಸಮಾನತೆಯನ್ನು ಸೃಷ್ಟಿ ಮಾಡ್ತಾರೆ. ಅವರಿಗೆ ಬಗೆ ಬಗೆಯ ಭೋಜನಗಳನ್ನು ಮಾಡಿಕೊಂಡು ಅವರು ಚೆನ್ನಾಗಿ ತಿಂತಾರೆ, ನಿಮಗೆ ಪ್ರಸಾದ ಅಂತ ಹೇಳಿ ಬಿಸಾಡಿಕೊಂಡು ಒಂದು ಮರ್ಯಾದೆಯಲ್ಲೇ ಕೂಡ ಕೊಡ್ತಿರಲಿಲ್ಲ. ಇಂಥ ಅಸಮಾನತೆಯನ್ನು ಸೃಷ್ಟಿ ಮಾಡ್ಕೊತಾ ಈ ದೇವಸ್ಥಾನದಲ್ಲಿ ನೀವು ಯಾಕೆ ಹೋಗ್ತೀರ ಅನ್ನೋದನ್ನು, ಅಥವಾ ಇಂಥ ಪಂಕ್ತಿ ಭೇದವನ್ನು ನಾವೆಲ್ಲ ಒಂದಂತ ಹೇಳುವವರು, ನಾವೆಲ್ಲ ಸಮಾನತೆ ಹಿಂದೂ ಧರ್ಮದ ಬಗ್ಗೆ ಪ್ರತಿಪಾದಿಸುವವರು ಇಂಥ ಅನಿಷ್ಟತೆಯನ್ನು ಯಾಕೆ ಸೃಷ್ಟಿ ಮಾಡ್ತಾರೆ ಅನ್ನೋದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ. ನಾವೇನು ಮಠದ ಒಳಗೆ ಹೋಗಿ ನಾವೇ ಬಡಿಸ್ಕೊಂಡು ತಿಂತಾ ಇಲ್ಲ, ನಿಮ್ಮ ಮಠ ಅಲ್ಲ ಅಂತ ಹೊರಗಾಗಲಿ. ನಾವು ಸಮಾನತೆಗೋಸ್ಕರ ಹೋರಾಟ ಮಾಡ್ತಿದ್ದೇವೆ. ಅದು ದಲಿತರಿಗೋಸ್ಕರ ಅಂತ ಖಂಡಿತ ನೀವು ಎಣಿಸ್ಕೊಳ್ಬೇಡಿ. ದಲಿತರಿಗೆ ಈ ಮಠದಲ್ಲಿ ಊಟ ಅಗತ್ಯವೇ ಇಲ್ಲ. ಈ ದಲಿತರ, ಈ ಧರ್ಮದ ಬಗ್ಗೆ, ಈ ದೇವರ ಬಗ್ಗೆ ದಲಿತರಿಗೆ ಯಾವತ್ತೂ ಅದು ಕಳಕಳಿ ಇಲ್ಲ. ವಾಸುದೇವ್ ಭಟ್ರೆ ಏನು ಹೇಳ್ತೀರಿ? ಅವರು ದಲಿತರಿಗೆ ಅಗತ್ಯ ಇಲ್ಲ ಅಂತ ಹೇಳಿದ್ರು. ನಾವು ಹೇಳ್ತೇವೆ ದಲಿತರ ಕಾರಣಕ್ಕೆ ಕೃಷ್ಣ ಮಠಕ್ಕೆ ಅಗತ್ಯವೇ ಇಲ್ಲ ಅಂತ. ನಂಬಿಕೆ ಇರುವವರು ಮಾತ್ರ ಬನ್ನಿ, ಶಿಷ್ಟಾಚಾರಗಳು, ಪಾರಂಪರಿಕ ಮೌಲ್ಯಗಳ ಬಗ್ಗೆ ವಿಶ್ವಾಸ ಇರುವವರು ಮಾತ್ರ ಬನ್ನಿ. ಇದನ್ನು ಯಾರು ಮೌಢ್ಯದಿಂದ ಹೇರಿದ್ದಲ್ಲ. ಇವತ್ತು ಕೃಷ್ಣ ಮಠದ ಬಗ್ಗೆ ಯಾರದೋ ಕಾಣಿಕೆ ಏನೋ ನಡೀತದೆ ಅಂತ. ಹಾಗಾದ್ರೆ ವಾಸುದೇವ್ ಭಟ್ರೆ ತಾವು ಹೇಳ್ತೀರಿ ದಲಿತರ ಕಾಣಿಕೆ ಅಗತ್ಯವೇ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಾಗೆ ಹೇಳ್ಬೇಕಾಗ್ತದೆ. ಇವರಿಗೆ ದಲಿತರನ್ನು ಕನ್ವರ್ಟ್ ಮಾಡ್ತಾರೆ ಅಂತ ಆಗುವಾಗ ತಾವು ಬೊಬ್ಬೆ ಹೊಡೆದು ಪ್ರತಿಭಟನೆ ಮಾಡ್ತಾರೆ. ನಾನು ಇವರು ಹೇಳಿದ್ದಕ್ಕೆ ಹೇಳಿದ್ದು, ಸವಾಲಿಗೆ ಪ್ರತಿ ಸವಾಲು ಬಂದದ್ದು. ನಾನಾಗಿ ಹೇಳಿದ್ದಲ್ಲ. ನನ್ನ ಸಮಾಜಕ್ಕೆ ನಾನು ಹೇಳುತ್ತಿರದೆ ಅಸಮಾನತೆಯಲ್ಲಿ ಇರ್ತಕ್ಕಂಥ ಆ ಮಠಕ್ಕೆ ಯಾಕೆ ಹೋಗ್ತೀರಿ ಅಂತ, ಯಾಕೆ ಆ ಮಠಕ್ಕೆ ಹೋಗ್ತೀರಿ ಯಾಕೆ ಅಂತ ನಾನು ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ಅವರು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನೋಡಿ, ಒಂದು ನಾನು ಮಾತಾಡಬೇಕು. ಸಂವಿಧಾನದ ಬಗ್ಗೆ ಮಾತಾಡಿದ್ರಿ. ಇವತ್ತು ರಾಜಕೀಯದಲ್ಲಿ ಧರ್ಮವನ್ನು ಬೇರ್ಪಡಿಸುವ ತರಬಾರದು ಅಂತ ಹೇಳಿ ಬೊಬ್ಬೆ ಹೊಡಿತಾರ ಬಿಡಿ. ಹಾಗಾದ್ರೆ ಧರ್ಮ ಸೂಕ್ಷ್ಮಗಳನ್ನು ರಾಜಕಾರಣದ ಪಡಸಾಲೆಯಲ್ಲಿ ಯಾಕೆ ಇತ್ಯರ್ಥ ಮಾಡಬೇಕು? ಸಂವಿಧಾನದ ಚೌಕಟ್ಟಿನಲ್ಲಿ ಯಾಕೆ ಇತ್ಯರ್ಥ ಆಗ್ಬೇಕಾಗಾದ್ರೆ? ಸಮಾನತೆ ಮಾತಾಡಿದ್ರಿ. ಸಮಾನತೆ ಹೆಸರಿನಲ್ಲಿ ಇವತ್ತು ಸ್ವಾತಂತ್ರ್ಯ ಅನಂತರ ಇಲ್ಲಿವರೆಗೂ ಕೂಡ ಎಷ್ಟು ಮರ್ಯಾದೆ ಸಿಕ್ಕಿತ್ತು ನಿಮ್ಮ ಸಮುದಾಯಕ್ಕೆ? ನಿಲ್ಲಿ ನಾನು ನಿಲ್ಬೇಕು. ಪ್ರತಿಭೆಯನ್ನ ಬದಿಗಿಟ್ಟು ಜಾತಿಯ ಆಧಾರದಲ್ಲಿ ಮೀಸಲಾತಿಯನ್ನು ತಂದು ಏನೆಲ್ಲ ಸವಲತ್ತು ಸೌಕರ್ಯಗಳನ್ನು ನಿಮಗೆ ಕೊಡ್ತಾ ಇಲ್ವಾ? ಯಾವತ್ತಾದ್ರೂ ಬ್ರಾಹ್ಮಣರು ಬಂದು ನಮಗೆ ಮೀಸಲಾತಿ ಕೊಡಿ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಗೆ ಅಸಮಾನತೆ ಆಗ್ತದೆ ಅಂತ ಬೊಬ್ಬೆ ಹೊಡಿತಾ ಇದ್ದೇವಾ?
ಹೇಳಿ ಹೇಳಿ. ಸಂವಿಧಾನದ ಚೌಕಟ್ಟು 65 ವರ್ಷದ ಸಂವಿಧಾನದ ಚೌಕಟ್ಟಿನ ಒಳಗೆ ಈ ದೇಶದ ಪಾರಂಪರಿಕ ಮೌಲ್ಯಗಳು ತೀರ್ಮಾನ ಆಗುವಂತದ್ದು ಅಲ್ಲ ಅಲ್ಲ ಅಲ್ಲ. ಯಾಕಂತ ಹೇಳಿದ್ರೆ ಅದರ ವ್ಯಾಪ್ತಿ ವಿಸ್ತಾರ ಬಹಳ ದೊಡ್ಡದಿದೆ. ಅಂದ್ರೆ ವಾಸ್ತವ ಭಟ್ರೆ, ಹಾಗಾದ್ರೆ ಒಬ್ಬ ವ್ಯಕ್ತಿ ಆತ ಶ್ರೇಷ್ಠ ಅಥವಾ ನಿಕೃಷ್ಟ ಅಂತ ಆಗುವಂತದ್ದು ಆಹಾರ ಪದ್ಧತಿಯಿಂದನ ಅಲ್ಲ, ನಾನು ಹಾಗೆ ಹೇಳಿದ್ದಲ್ಲ. ಅಲ್ಲಿರುವ ಶಿಷ್ಟಾಚಾರ ಆಗ್ಲೇ ಫಸ್ಟ್ ಗೆ ನಮ್ಮ ಕಾರ್ಯಕ್ರಮದ ಅದನ್ನು ಮುಂದುವರಿಸ್ತೇನೆ. ಸಾತ್ವಿಕ ಆಹಾರ ನಮ್ಗೊಂದು ಅಲ್ಲಿ ಕೃಷ್ಣ ಮಠದ ಒಳಗೆ ಶಿಷ್ಟಾಚಾರಗಳಿದ್ದಾವೆ. ಬ್ರಾಹ್ಮಣ ಸಮುದಾಯಕ್ಕೆ ಇವತ್ತು ನಮ್ಮ ದೈವಿಕ ಆಚರಣೆಗಳು, ಧಾರ್ಮಿಕ ಆಚರಣೆಗಳ ವಿಚಾರಗಳನ್ನ, ಹಕ್ಕುಗಳನ್ನ ಪರಂಪರೆ ನಮಗೆ ಕೊಟ್ಟಿದೆ, ಅದನ್ನು ಮಾಡಿಕೊಂಡು ಬಂದಿದ್ದೇವೆ. ಅದರಲ್ಲಿಯೂ ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ. ಎಲ್ಲ ಅದನ್ನು ಒಪ್ಪಿಕೊಳ್ಳಿಲ್ಲ ಅಂತಲ್ಲ. ಮತ್ತೆ ಯಾಕೆ ಮಠ ಬೇಕು ಮಾರ್ರೆ? ನೀವು ನಿಮ್ಮ ಶಿಷ್ಟಾಚಾರದವರೇ ಹೋಗ್ಲಿ, ಇನ್ನು ಬಾಕಿದ್ದವರನ್ನು ಯಾಕೆ ಬೀಗ ಹಾಕಿವಿ? ಅವ್ರು ಬರ್ಬಾರ್ದು ಅಂತ ಹೇಳಿಬಿಡಿ, ಹೇಳಿಬಿಡಿ ಅಂತ ಹೇಳಿ. ಇಲ್ಲಿ ಶಿಷ್ಟಾಚಾರ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶ, ಬೇರೆ ಯಾರಿಗೂ ಪ್ರವೇಶ ಇಲ್ಲ. ದಯವಿಟ್ಟು ಇಲ್ಲಿ ಬರಬೇಡಿ ಅಂತ ಹೇಳಿ. ನಿಮ್ಗೆ ಎಲ್ಲಾ ಪಾಪದವರ ದುಡ್ಡು ಬೇಕು, ದುಡ್ಡು ಬೇಕು ನಿಮ್ಗೆ, ದುಡ್ಡು ಬೇಕು. ಎಲ್ಲ ಧರ್ಮದ ಜಾತಿಯ ಬಡವರ ದುಡ್ಡು ಬೇಕು ನಿಮ್ಗೆ, ಎಲ್ಲರ ದುಡ್ಡು ಬೇಕು ನಿಮ್ಗೆ. ತಿನ್ಲಿಕ್ಕೆ ಮಾತ್ರ ಶಿಷ್ಟಾಚಾರದವರು ಮಾತ್ರ ತಿನ್ಬೇಕು. ಏನ್ರಿ ಇದು ನ್ಯಾಯ? ಏನ್ ನ್ಯಾಯ ಇದು? ಯಾವ ನ್ಯಾಯ ಹೇಳಿ? ಯಾವ ಸಮಾಜ? ಎಲ್ಲರಿಗೂ ಗೊತ್ತಿದೆ ನಮ್ಗೆ. ವಾಸ್ತವ ಭಟ್ರೆ, ಬಡವರೇ ಬಂದು ಅಲ್ಲಿ ಪೂಜೆ ಮಾಡುವಂತದ್ದು, ದಕ್ಷಿಣ ಹಾಕುವಂತದ್ದು, ಕೃಷ್ಣನಿಗೆ ಪೂಜೆ ಮಾಡುವಂತದ್ದು. ನಂಬಿಕೆಯಿಂದ ನಿರಾಕರಿಸಲಿಕ್ಕೆ ನಿಮಗೂ ಹಕ್ಕಿಲ್ಲ, ನನಗೂ ಹಕ್ಕಿಲ್ಲ, ನಾಳೆ ಬರುವ ಯಾರಿಗೂ ಹಕ್ಕಿಲ್ಲ. ನಂಬಿಕೆ ಇರುವವರು, ವಿಶ್ವಾಸ ಇರುವವರು ಆ ಪರಂಪರೆಯನ್ನು ಉಳಿಸಿಕೊಂಡು ನಿಮ್ಗೆ ಆತ್ಮಸಾಕ್ಷಿಯಾಗಿ ಗೊತ್ತಿದೆ. ನೀವು ಚರ್ಚೆಗೋಸ್ಕರ ಸಮರ್ಥನೆ ಮಾಡಬಹುದು. ಆತ್ಮಸಾಕ್ಷಿಯಾಗಿ ನಿಮ್ಗೆ ಗೊತ್ತಿದೆ ಇದು ತಪ್ಪು ಅಂತ. ಈ ಪಂಕ್ತಿ ಭೇದ ಇದು ತಪ್ಪು ಅಂತ ನಮ್ಗೆ ಗೊತ್ತಿದೆ. ನೀವು ಈ ಹಿಂದೂ ಧರ್ಮದ ವಕ್ತಾರರಾಗಿ ನೀವು ಪ್ರತಿಪಾದಿಸುವುದಾದ್ರೆ, ಹಿಂದೂ ಧರ್ಮದವರಾಗಿರುವುದಾದ್ರೆ ಅಥವಾ ಹಿಂದೂ ಧರ್ಮದ ಎಲ್ಲಾ ಸಂಘಟನೆ ಬಗ್ಗೆ ಮಾತಾಡುವುದಾದ್ರೆ ನಿಮ್ಮ ಮೂರ್ಖತನ ಅದನ್ನು. ವಾಸುದೇವ ಭಟ್ರೆ, ಇಲ್ಲಿ ತಾವು ಹೇಳುವ ಹಾಗೆ ಈಗ ಬ್ರಾಹ್ಮಣ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಯಾವ ಆಧಾರದಲ್ಲಿ ಅಥವಾ ಯಾವ ಮಾನದಂಡದ ಮೇಲೆ ಕರಿಬಹುದು? ಇಲ್ಲಿನವರೆಗೆ ವಾಸ್ತವವಾಗಿ ಇದನ್ನು ಮಾತನ್ನು ನಾನು ಹೇಳ್ತೇನೆ. ನಮ್ಮ ವಿದ್ವಾಂಸರು ಇವತ್ತು ಒಪ್ಪಿಕೊಂಡಿದ್ದಾರೆ. ಕಾಲ ಪರಿಸ್ಥಿತಿ ಬದಲಾದ ಸನ್ನಿವೇಶಗಳಿಗೆ ಅನುಗುಣವಾಗಿ ಸಹವಾಸ ದೋಷಗಳು ಮತ್ತೊಂದು ಬೆಳೆದು ಬ್ರಾಹ್ಮಣರಲ್ಲಿಯೂ ಕೆಲವರು ದಾರಿ ತಪ್ಪಿದ್ದಾರೆ. ಇದನ್ನು ನಮ್ಮ ಹಿರಿಯರು ವಿದ್ವಾಂಸರು ಒಪ್ಪಿಕೊಳ್ತಾರೆ. ಕೆಟ್ಟ ಬ್ರಾಹ್ಮಣರು ಇದ್ದಾರೆ, ಒಳ್ಳೆಯ ಶೂದ್ರರು ಇದ್ದಾರೆ ಅಂತ ಹೇಳುವಂತದ್ದನ್ನು ಒಪ್ಪಿಕೊಂಡಿದ್ದೇವೆ. ಆದ್ರೆ ಇವತ್ತು ಮಾನದಂಡ ಏನಾಗಿದೆ ಅದನ್ನ ಅದೇ ಶಿಷ್ಟಾಚಾರ. ತಾವು ಹಿಂದೂ ಪುರಾಣ ಅಥವಾ ಸಂಸ್ಕೃತಿ ಅದರ ಬಗ್ಗೆ ಅಧಿಕಾರಯುತವಾಗಿ ಮಾತಾಡಬಲ್ಲಂತವರು. ತಮ್ಮ ಹಿಂದೂ ಧರ್ಮವೇ ಹೇಳ್ತದೆ ಜನ್ಮನೇ ಜಾಯತೆ ಶೂದ್ರ, ದ್ವಿಜವುಚ್ಯತೆ. ಇದನ್ನು ನಾವು ಕಾರಣ ಅಶ್ವತ್ಥಾಮನ ಹುಟ್ಟಿದ ಕೂಡಲೇ ಬ್ರಾಹ್ಮಣ ಆಗ್ತಾನ ಇಲ್ಲ, ಇದನ್ನು ಒಪ್ಪಿಕೊಳ್ಳಿಲ್ಲ ನಾವು. ಆದ್ರೆ ಇವತ್ತಿನವರೆಗೂ ಶಿಷ್ಟಾಚಾರಗಳನ್ನು ಬ್ರಾಹ್ಮಣರು ಪಾಲನೆ ಮಾಡಿಕೊಂಡು ಬಂದಿದ್ದಾರೆ. ಆದ್ರೆ ಕಾಲದ ಪರಿಸ್ಥಿತಿಯಲ್ಲಿ ಇವತ್ತು ಸ್ವಲ್ಪ ಬದಲಾವಣೆ. ಆಹಾರ ಪದ್ಧತಿ ಒಂದೇ ಶ್ರೇಷ್ಠ ಮತ್ತು ನಿಕೃಷ್ಟವನ್ನು ಅಲ್ಲ, ಬ್ರಾಹ್ಮಣರು ಬದಲಾವಣೆ ಆಗ್ತಿದ್ದಾರೆ ಅಂತ ಹೇಳ್ತಾರೆ. ಇದೇನು ಪಂಚಭೇದದಲ್ಲಿ ಇವ್ರಿಗೆ ಏನ್ ಮಂಡಬರಿಯ ಇದು? ಎಲ್ಲರಿಗೂ ಒಂದು ಊಟ ಹಾಕ್ಲಿಕ್ಕೆ ಸರಿ, ನಾನು ಅದನ್ನೇ ಹೇಳಿದ್ದು. ನಾನು ಶಿಷ್ಟಾಚಾರ ಏನ್ ಶಿಷ್ಟಾಚಾರ ರೀ? ಕರ್ಮ ಎಲ್ಲ ಏನಿಲ್ಲ. ನಿಮ್ಗೆ ಬೇಕಾಗುದೆಲ್ಲ ಬೇಕಾಗುದ ತಿನ್ನುವುದಕ್ಕೆ ಒಂದು ಶಿಷ್ಟಾಚಾರ ಅಷ್ಟೇ ಬಿಟ್ರೆ, ಅದನ್ನ ಬಿಟ್ಟು ನಮ್ಗೆ ಒಂದು ಕಚದಾಗಿ ಮಾಡುವಂತದ್ದು ಬೇರೆ ಏನು ಶಿಷ್ಟಾಚಾರ? ಶಿಷ್ಟಾಚಾರಗಳನ್ನು ಯಾರು ಪಾಲನೆ ಮಾಡಿಕೊಂಡು ಬಂದಿದ್ದಾರೆ? ಬ್ರಾಹ್ಮಣ್ಯವನ್ನು ಅತ್ಯಂತ ಚಾಚೂ ತಪ್ಪದೆ ಪಾಲನೆ ಮಾಡಿಕೊಂಡು ಬಂದವರಿಗೆ ಆ ಸೌಕರ್ಯ ಬೇಕೇ ಬೇಕು. ಯಾಕಂದ್ರೆ ಅವರು ಹೊಸ ವ್ಯವಸ್ಥೆಯೊಳಗೆ ಬರುವುದಿಲ್ಲ. ನನ್ನಂತಹ ಉದಾರವಾದಿ ಇವತ್ತು ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ, ಉತ್ತಮ ಬ್ರಾಹ್ಮಣ, ಕೂತ್ಕೊಂಡು ಊಟ ಮಾಡಿಸಬೇಕು ಅಂತ ನಿರ್ಧಾರ ಹೇಗೆ ಮಾಡ್ತೀರಿ? ಆ ತರದ ವ್ಯವಸ್ಥೆ ಇದ್ದಾಗ ಸಮಾನತೆ ಬಗ್ಗೆ ಮಾತಾಡಬಾರ್ದು, ಹಿಂದೂ ಧರ್ಮದ ಸಮಾನತೆ ಬಗ್ಗೆ ಮಾತಾಡಬಾರ್ದು. ನಿಮ್ಗೆ ಹಕ್ಕಿಲ್ಲ, ನಾವು ಮಾತಾಡಿಕೊಂಡು ನೀವು ಎಲ್ಲವನ್ನ ಮಾತಾಡ್ತೀರಿ. ನಿಮ್ಗೆ ಹಕ್ಕಿಲ್ಲ ಅಂತ ನೀವು ಅದೇ ಇದೇ ದ್ವಂದ್ವ ಹೇಳುದು. ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ದ್ವಂದ್ವ ಅಂತ ಹೇಳುದು ಇದನ್ನೇ. ಅಂಬೇಡ್ಕರ್ ಹೇಳಿದ್ದಾರೆ 15 ವರ್ಷಕ್ಕಿಂತ ಜಾಸ್ತಿ ದಲಿತರಿಗೆ ಮೀಸಲಾತಿ ಬೇಕಾಗಿಲ್ಲ. ಮೀಸಲಾತಿಯ ಬಗ್ಗೆ ಮಾತಾಡುವ ಆಯ್ತಿಲ್ಲ. ಮೀಸಲಾತಿಯ ಬಗ್ಗೆ ಮಾತಾಡುವ ನೈತಿಕ ಹಕ್ಕು ನಿಮ್ಗಿಲ್ಲ. ಮೀಸಲಾತಿ ನಿಮ್ಮ ಹಕ್ಕಲ್ಲ. ಈ ಮೀಸಲಾತಿ ಬಗ್ಗೆ ಮಾತಾಡುದಾದ್ರೆ ಈ ದೇಶ ನಮ್ಗೆ ಸಂಬಂಧಪಟ್ಟ. ನೀವು ಏನಿಲ್ಲ 13% ನವರು ಗೊತ್ತಾಯ್ತಲ್ಲ. ಹಾಗಾದ್ರೆ ಶೇಕಡ 13% ಇರ್ತಕ್ಕಂಥವ್ರು ಇವರು ಬ್ರಾಹ್ಮಣರು ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿ ಬರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಇವರು ಬದುಕುವುದು ದೇವರ ಹೆಸರಿನಲ್ಲಿ. ನಾವು ಶ್ರಮಪಟ್ಟು ಕಷ್ಟಪಟ್ಟು ಬದುಕುದು, ಅವರು ಸ್ವಾಭಿಮಾನದಿಂದ ಬದುಕುವರು. ಇವರು ಏನ್ ಮಾಡ್ತಾರೆ? ದೇವರನ್ನ ಇಟ್ಕೊಂಡು ಬದುಕುವವರು. ಇಂಥ ಇವರಿಗೆ ಬೇಕಾ? ನಾನು ಕೇಳಿದ ಇಂಥ ಜೀವನ ಬೇಕಾ? ತಲೆ ಹೊಡೆಯುವ ಪದ್ಧತಿ ಅದು. ತಲೆ ಹೊಡೆಯುವ ಪದ್ಧತಿ ನಿಮ್ಮಲ್ಲಿ ಇಲ್ಲ. ಮೈಲಾರಪ್ಪ ಮೊನ್ನೆ ಎಂತಾಯ್ತು? ಬೆಂಗಳೂರು ಪೊಲೀಸ್ ರಿಜಿಸ್ಟರ್ ಹೈಕೋರ್ಟ್ ಉಚ್ಚಾಟನೆ ಮಾಡಿತು ಅವನ ಉದ್ದಾಟತನಕ್ಕೆ. ಸುಮ್ನೆ ಬೇಡದೆಲ್ಲ ಪಂಕ್ತಿ ಭೇದವನ್ನ ನಿಮ್ಮಂದಿಗೆ ಸಾಧ್ಯ ಇಲ್ಲ, ಅದು ತಪ್ಪಂತ ನಿಮ್ಗೆ ಗೊತ್ತಿದೆ. ಹಾಗಿದ್ರು ಕೂಡ ನೀವು ಇಲ್ಲಿ ಸಮರ್ಥನೆ ಬೇಕಾಗಿಲ್ಲ. ನಾನು ಹೇಳುದು ಈ ದೇಶದ
ಮುಜರಾಯಿ ಇಲಾಖೆ, ಈ ಸರ್ಕಾರದ ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಎಲ್ಲಾ ದೇವಸ್ಥಾನದಲ್ಲಿ ಪಂಕ್ತಿ ಭೇದವನ್ನ ನಿಷೇಧಿಸಿಯೇ ಶುದ್ಧ. ಅದಕ್ಕೆ ಹೋರಾಟ ಮಾಡೇ ಮಾಡ್ತೇವೆ. ರಕ್ತವನ್ನಾದ್ರೂ ಕೊಟ್ಟಾದ್ರೂ ಈ ಸಮಾನತೆಯನ್ನು ಸಾಧಿಸ್ತೇವೆ. ಇಲ್ಲ ಅಂದ್ರೆ ಈ ಧರ್ಮದ ವ್ಯವಸ್ಥೆ ವಿರುದ್ಧ ವಾಸುದೇವ್ ಭಟ್ರೆ, ಜಾನ್ಮಲ್ ಬೇರೆ ಒಂದು ನಿಮಿಷ. ವಾಸುದೇವ್ ಭಟ್ರೆ, ಅಂದ್ರೆ ಉಡುಪಿ ಮಠದ ಬಗ್ಗೆ ಹೇಳೋದಾದ್ರೆ ದ್ವೈತ ಸಿದ್ಧಾಂತ, ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ, ಅಂದ್ರೆ ಆತ್ಮಗಳಲ್ಲಿ ನೀವು ವ್ಯತ್ಯಾಸ ಹೇಗೆ ಇಡ್ತೀರೋ? ದಲಿತರ ಆತ್ಮ, ಬ್ರಾಹ್ಮಣರ ಆತ್ಮ ಎಲ್ಲರದ್ದು ಒಂದೇ ಅಲ್ವಾ? ಮತ್ತು ಅದನ್ನು ಬೇರೆ ಆಂಗಲ್ ನಲ್ಲಿ ತಕೊಂಡು ಹೋಗ್ತಾ ಇದ್ದೀರಿ. ಹೇಳ್ತಾ ಇರುವಂತಹದ್ದು ಅಲ್ಲಿರ್ತಕ್ಕಂಥ ಒಳಗಿನ ಕಟ್ಟುಪಾಡುಗಳನ್ನ, ಸಂಪ್ರದಾಯಗಳನ್ನ ಪಾಲನೆ ಮಾಡಿಕೊಂಡು ಬರಬೇಕಾದ್ರೆ ಅದೇ ರೀತಿಯ ಆಹಾರದ ಮಾನಸಿಕ ವ್ಯವಸ್ಥೆ ಉಳ್ಳವರಿಗೆ ಅದನ್ನು ಮಾಡಲೇಬೇಕಾಗ್ತದೆ. ಸಾತ್ವಿಕ ಆಹಾರ, ಇವತ್ತು ವೇದವನ್ನ ಅದನ್ನ ಅಧ್ಯಯನ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಿಕೊಂಡು ಪೂಜಾ ಕರ್ಮಾದಿಗಳನ್ನು ಮಾಡಬೇಕಾದ್ರೆ ಅವನಿಗೆ ಆಹಾರದ ವ್ಯವಸ್ಥೆಯಲ್ಲಿ ಸಪರೇಟ್ ಒಂದು ವ್ಯವಸ್ಥೆಯನ್ನು ಪಾರಂಪರಿಕವಾಗಿ ಮಾಡಿಕೊಂಡು ಬರ್ತಾ ಇದೆ. ಕೃಷ್ಣ ಮಠ ಅಲ್ಲ, ದ್ವೈತ ಸಿದ್ಧಾಂತ ನಡೀತಾ ಇದೆ, ವಿಶಿಷ್ಟಾದ್ವೈತದಲ್ಲಿ ನಡೀತಾ ಇದೆ, ಜೈನರಲ್ಲಿ ನಡೀತಾ ಇದೆ. ಯಾಕೆ ಅದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ? ಅಲ್ಲಿನ ಅಂತದನ್ನ ಸಪರೇಟ್ ಮಾಡ್ಕೊಂಡಿರ್ಲಿ ಅಂತ. ಅಂದ್ರೆ ಈಗ ಆಹಾರ ಪದ್ಧತಿ ಒಂದೇ ಪಂಕ್ತಿ ಭೇದಕ್ಕೆ ಕಾರಣ ಅಷ್ಟೇ. ಆಹಾರ ಪದ್ಧತಿ ಖಂಡಿತ ಆಗಿರ್ತದೆ. ಏನಾಗ್ತದೆ, ಸಹವಾಸ ದೋಷಗಳು ಅದರಿಂದ ಬೆಳೆಯುವಂತಹ ಸಾಧ್ಯಗಳು ಇರ್ತವೆ. ಅದರಿಂದ ಒಂದು ಗ್ಯಾಪ್ ಮೇಂಟೈನ್ ಮಾಡಿಕೊಂಡು. ಈಗ ವಾಸುದೇವ್ ಭಟ್ರೆ, ನಾನೊಂದು ಉದಾಹರಣೆ, ನಾನೊಬ್ಬ ದಲಿತ ಸಮುದಾಯದ ವ್ಯಕ್ತಿ ಅಂತ ಅನ್ಕೊಳ್ಳಿ. ನಾನು ಸಸ್ಯಾಹಾರವನ್ನೇ ಸೇವಿಸ್ತಾ ಬರ್ತೇನೆ. ನನಗೆ ಪ್ರತ್ಯೇಕ ಊಟ ಆಗ್ತೀರಾ ನೀವು? ಒಂದು ಬ್ರಾಹ್ಮಣರ ಜೊತೆ ಕೂರಿಸಿಕೊಂಡು ಊಟ ಆಗ್ತೀರಾ? ನಾನು ಮಾಡ್ತೇವೆ. ಅನೇಕ ಜನರು ಇವತ್ತು ದಲಿತರನ್ನು ಕೂಡ ಸಂಪೂರ್ಣ ಸಸ್ಯಾಹಾರಿಗಳಿದ್ದಾರೆ. ಮತ್ತೆ ನೀವು ಸುಮ್ಮನೆ ಇರಿ, ನಿಮ್ಗೆ ಗೊತ್ತಿದೆ ಇದು ದ್ರೋಹಿ ಅಂತ. ಇದು ನಿಮ್ಮ ಧರ್ಮವನ್ನ ನೀವು ಇಂಥದನ್ನೇ ಮಾಡಿಕೊಂಡೇ ನೀವು ಬದುಕ್ತಿರೋದು. ನಾನು ಹೇಳುದು ದಲಿತರಲ್ಲಿ ಕೂಡ ವರ್ಷವನ್ನು ಕಟ್ಲೆ ಸಸ್ಯಾಹಾರವನ್ನು ಮಾಡಿಕೊಂಡಿದ್ದಾರೆ. ಅವರನ್ನು ನಿಮ್ ಜೊತೆ ಊಟ ಮಾಡಿಸ್ತೀರಾ ನೀವು? ಇಲ್ಲ. ನೀವು ಜಯನ್ಮಲ್ ಬೇರೆ ಒಂದು ನಿಮಿಷ. ನಾವು ಹೇಳ್ತಾ ಇರುವಂತದ್ದು ಇವತ್ತಿನವರೆಗೆ ಮಾನದಂಡ ಜಾತಿ ಹುಟ್ಟಿನಲ್ಲಿಯೇ ಬಂದಿರುವಂತದ್ದಿದೆ. ಅದನ್ನ ಸೃಷ್ಟಿ ಪರಿವರ್ತನೆ ಮಾಡಿಕೊಂಡು ಬರ್ತಾ ಇದ್ದೇವೆ, ಅದನ್ನೇ ಪಾಲನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಹುಟ್ಟಿನಿಂದ ಇವತ್ತು ಬ್ರಾಹ್ಮಣ ಅಂತ ಹೇಳುವಂತದ್ದು ಅದು ಪರಿವರ್ತನೆ ಮುಂದಿನ ದಿನಗಳಲ್ಲಿ ಆದೀತು. ಇವತ್ತು ಆಗಿದೆ, ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ. ಎಲ್ಲ ದೇವಸ್ಥಾನಗಳಲ್ಲೂ ಸಾಕಷ್ಟು ಸುಧಾರಣೆಗಳು ನಡೆದಿದ್ದಾವೆ. ದಲಿತರಿಗೆ ಪ್ರವೇಶ ಇಲ್ಲ ಅಂತ ಹೇಳುವಂತದ್ದನ್ನ ಆಗ್ತಾ ಇತ್ತು, ಅದು ಇಲ್ಲ. ಇವತ್ತು ಸಂವಿಧಾನಬದ್ಧವಾಗಿ ಪಡ್ಕೊಂಡದ್ದು ಬಿಡಿ, ನೀವೇನು ಸುಧಾರಣೆ ಮಾಡೋದು ಬಿಡಿ. ಏನ್ ಸುಧಾರಣೆ ಮಾಡಲಿಲ್ಲ ಹೇಳ್ತೀರಿ ನೀವು? ನೋಡಿ, ನಾನು ಇದನ್ನು ಹೇಳಿದಲ್ಲ, ಸರ್ಕಾರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗಡೆ ಬಜೆಟ್ ಅನ್ನ ಇರ್ತಕ್ಕಂಥ ಹಣ ಪಡ್ಕೊಂಡು, ಜನರ ಶ್ರಮದ ಟ್ಯಾಕ್ಸ್ ಪಡ್ಕೊಂಡು ಈ ರೀತಿಯ ಅಸಮಾನತೆಯನ್ನ ಪಂಕ್ತಿ ಭೇದ ಮಾಡುವ ದೇವಸ್ಥಾನಗಳಿಗೆ ಬೀಗ ಹಾಕ್ಬೇಕಂತ ಹೇಳುದು ಇದಕ್ಕೆ ನಾವು ಕಮ್ಯುನಿಸ್ಟ್ ಪ್ರಶ್ನೆ ಅಲ್ಲ. ಜಯನ್ಮಲ್ ಬರೋ ನಿಮಿಷ, ನನಗೆ ಆ ಪ್ರಶ್ನೆಗೆ ಉತ್ತರ ಬೇಕು. ನೋಡಿ, ನಾನು ಹೇಳ್ತೇನೆ, ಇವತ್ತಿನವರೆಗೆ ಹುಟ್ಟಿನಿಂದ ಜಾತಿ ಅಂತ ಹೇಳುವಂತದ್ದನ್ನು ಮಾನದಂಡವಾಗಿ ಒಪ್ಪಿಕೊಂಡು ಬಂದಿದ್ದೇವೆ. ಇವರು ಹುಟ್ಟಿನಿಂದ ದಲಿತರು ಅಂತ ಇವರು ಮೀಸಲಾತಿಗೆ ಅನ್ವಯ ಆಗ್ತಾರಲ್ಲ. ಆದ್ರೆ ನಾನು ಒಬ್ಬ ರಕ್ಷತ್ ಭಟ್ ಆಗಿದ್ರೆ ನನಗೆ ಪ್ರತ್ಯೇಕ ಊಟ ಖಂಡಿತ ಇರ್ತದೆ. ನೀವು ಒಪ್ಪಿದ್ರೆ ನಿಮಗೆ ಬೇಕು ಅಂತ, ನಾನು ನಾನ್ ವೆಜ್ ತಿಂದ್ರು, ನಾನು ಕ್ಲಬ್ಗೆ ಹೋದ್ರು ನನಗೆ ಊಟ ಆಗ್ತೀರಿ? ಖಂಡಿತ ಆಗ್ತಾರೆ. ಅದರ ಮಟ್ಟಿಗೆ ಏನು ತೊಂದರೆ ಇಲ್ಲ. ನಿಮ್ಗೆ ಜನವರಿ ಆ ಶಿಷ್ಟಾಚಾರಗಳ ಒಳಗೆ ಪಾಲನೆ ಮಾಡಿಕೊಂಡು ಬರುವಂತ ಶಿಷ್ಟಾಚಾರ ಇಲ್ಲ, ಮಣ್ಣಗಟ್ಟೆ ಎಂತ ಇಲ್ಲ. ನೀವು ಜನವರಿ ಇದ್ರೆ ನೀವು ಅದಕ್ಕೋಸ್ಕರನೇ ಧಾರ್ಮಿಕ ಏನು, ನಾವು ಬ್ರಾಹ್ಮಣರಂತ ಹೇಳಿ GSB ಅವರು ಅದನ್ನು ಒಪ್ಪುತ್ತಾರೆ. ಅಂದ್ರೆ ಆತ್ಮಸಾಕ್ಷಿಯಾಗಿ ಹೇಳಿ ಮೌಢ್ಯವನ್ನು ತುಂಬುತ್ತಾ ಇದೀರಿ ಅಂತ ಅನಿಸೋದಿಲ್ಲ. ಇಲ್ಲ, ಈ ಧರ್ಮನೇ ಮೌಢ್ಯ ಸುಮ್ಮನೆ. ಈ ಧರ್ಮನೇ ಮೌಢ್ಯ. ನಮಗಿರುವಂತಹದ್ದು ಧಾರ್ಮಿಕ ಪರಂಪರೆಗಳನ್ನು ಉಳಿಸಿಕೊಳ್ಳತಕ್ಕಂತ ಬದ್ಧತೆ. ಆ ಬದ್ಧತೆಗೆ ಬೇಕಾಗಿ ಕೆಲಸ ಆಗ್ತಾ ಇದೆ, ಅದನ್ನು ಒಪ್ಪಿಕೊಂಡಿದ್ದೇವೆ. ಸಮಾಜವನ್ನ ಬದಲಾವಣೆ ಮಾಡ್ತಕ್ಕಂಥದ್ದು, ಸಮಾಜವನ್ನ ತಿದ್ದುವಂತ ಒಂದು ಧರ್ಮ ಆಗ್ಲಿಲ್ಲ ಅಂದ್ರೆ ಆ ಧರ್ಮ ಯಾಕ್ರಿ? ಆ ಧರ್ಮ ಯಾಕೆ ಬೇಕು ಹೇಳುದು? ನಾನು ಬದಲಾವಣೆ ಆಗ್ಬೇಕಂತ ಯಾವ ಧರ್ಮ ಬದಲಾವಣೆ ಬಯಸ್ತದೆ ಅದನ್ನ ಧರ್ಮ ಅಂತ ಹೇಳ್ತಾರೆ. ನಾನು ಹೇಳುವಂತ ಎಲ್ಲಾ ಸಮಾಜ ಬದಲಾವಣೆ ಬಯಸುವುದು, ಧರ್ಮ ಬದಲಾವಣೆ. ಈಗ ನೋಡಿ, ಇದನ್ನೇ ನೀವು ವಾಸುದೇವ್ ಭಟ್ರೆ, ವಾಸುದೇವ್ ಭಟ್ರೆ, ತಾವು ಆಗ್ಲೇ ಹೇಳಿದ್ರಿ ನಾವು ನಮ್ಮ ಧಾರ್ಮಿಕ ನಂಬಿಕೆಯನ್ನು ಉಳಿಸಿಕೊಂಡು ಹೋಗುವುದು ನಮ್ಮ ಜವಾಬ್ದಾರಿ. ಸರಿ, ಹಾಗಾದ್ರೆ ತಮ್ಮ ಧರ್ಮದ ಗ್ರಂಥಗಳು ಆಗ್ಲೇ ಒಂದು ಉಲ್ಲೇಖ ಮಾಡಿದ್ರಿ, ಹುಟ್ಟುವಾಗ ಯಾರು ಕೂಡ ಆಗುದಿಲ್ಲ, ಆತನ ಸಂಸ್ಕಾರ ಆತನನ್ನು ಬ್ರಾಹ್ಮಣನಾಗಿ ಮಾಡ್ತದೆ ಅಂತ. ಆದ್ರೆ ಇಲ್ಲಿ ಯಾಕೆ ಹುಟ್ಟುವಾಗ್ಲೇ ಅದನ್ನೇ ಮತ್ತೆ ನೀವು ಅದೇ ವಿಚಾರಕ್ಕೆ ಬರ್ತಾ ಇದ್ದೀರಿ. ನಾವು ಇವತ್ತಿನವರೆಗೆ ಜನ್ಮತಃ ಬ್ರಾಹ್ಮಣ ಅಂತ ಹೇಳುವಂತ ಪದ್ಧತಿಗೆ ಒಪ್ಪಿಕೊಂಡಿದ್ದೇವೆ. ಆ ಕಾಲ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಆದೀತು.
ಮುಂದಿನ ದಿನಗಳು ಅದಕ್ಕೂ ಸಮಾಜ ಒಡ್ಡಿಕೊಂಡ್ರೆ ಯಾರು ಒಪ್ಪುದಿಲ್ಲ ಅಂತ ಇಲ್ಲ. ಬದಲಾವಣೆ ಮಾಡುದಿಲ್ಲ, ಬದುಕುದೇ ಅದರಲ್ಲಿ ಸುಮ್ನೆ ಯಾರು ಹೇಳಿದ್ದು? ಯಾಕೆ ಬದಲಾವಣೆ ಬಯಸ್ತಾರೆ? ಬದಲಾವಣೆ ಅವ್ರು ಆಗ್ಬಾರ್ದು ಬದುಕುದೇ ಅಂತ ದೇವರನ್ನ ಇಟ್ಕೊಂಡು. ಸಾಕಷ್ಟು ಬದಲಾವಣೆ ಇವರೆಲ್ಲ ಶ್ರಮಜೀವಿಗಳಲ್ಲ, ಬದುಕುದೇ ಅಂತ ಅದಕ್ಕೆ ಅವ್ರು ಬಯಸುದಿಲ್ಲ. ಈ ಮೌಢ್ಯಗಳನ್ನೇ ತುಂಬಿಕೊಂಡು ಈಗ ಅದಕ್ಕೆ ಸಕಾಲ ಅಂತ ಅನಿಸೋದಿಲ್ವಾ? ಆದೀತು, ಇದಕ್ಕೆ ಸಮಾಜ ಅಂದ್ರೆ ವಾಸುದೇವ್ ಭಟ್ರು ಹೇಳ್ತಾ ಇದ್ದಾರೆ ಪಂಕ್ತಿ ಭೇದವನ್ನು ನಿಲ್ಲಿಸಲಿಕ್ಕೆ ಸರ್ವತಾ ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಸಾಧ್ಯ ಇಲ್ಲ ಅಂತ ಯಾಕೆ ಹೇಳಿದ್ರು? ಇಡೀ ಸಮಾಜ ಒಪ್ಪಬೇಕು. ಯಾರೋ 4 ಜನ ಕಮ್ಯುನಿಸ್ಟ್ ವಾದಿಗಳು, 4 ಜನರ ಪ್ರಶ್ನೆ ಅಲ್ಲ ರೀ. ನಿಮ್ಮ ಮತದ ಒಳಗಿರ್ತಕ್ಕಂಥ ಸ್ವಾಮೀಜಿಗಳು ಕೂಡ ಒಳ್ಳೆ ಸ್ವಾಮೀಜಿಗಳು ಕೂಡ ಒಪ್ತಾರೆ, ಒಳ್ಳೆ ಬ್ರಾಹ್ಮಣರು ಒಪ್ತಾರೆ. ಆಸ್ತಿಕ ಸಮಾಜ ಚಿಂತನೆ ಮಾಡುದು ಅಂತಾದ್ರೆ ಆಸ್ತಿಕ ಸಮಾಜ ಅಂದ್ರೆ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು, ಬ್ರಾಹ್ಮಣರು, ಎಷ್ಟು ಮಂದಿ ಬ್ರಾಹ್ಮಣರು ಈ ವ್ಯವಸ್ಥೆಯನ್ನು ಟೀಕೆ ಮಾಡಿ ಬರ್ಬೇಕು ಇವರಿಗೆ? ಅವ್ರೇನು ಮೀನಾಂಶ ತಿನ್ನೋರು? ನಂಬಿಕೆ ಇರುವವರು ಎಲ್ಲರೂ ಬಂದು ಚರ್ಚೆ ಆಗ್ಲಿ, ಅದಕ್ಕೊಂದು ಸುಧಾರಣೆ ಖಂಡಿತ ಬರ್ತದೆ. ನಾವಲ್ಲ ಅಂತ ಆದ್ರೆ ಎಲ್ಲರೂ ಅಲ್ಲಿ ಯಾರೆಲ್ಲ ಬರಬೇಕು? ಈಗ ಅದನ್ನು ಬದಲಾವಣೆ ಮಾಡಿ ಈ ತರ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಒಂದ್ ನಿಮಿಷ ಡೋಂಗ್ ಇದು. ಯಾಕಂದ್ರೆ ಇದು ಅಂದ್ರೆ ದ್ವಂದ್ವ ಹೇಳುದು ಇಲ್ಲಿ ಒಂದು ಕಡೆ ಅವರು ಹೇಳ್ತಾರೆ ಅದನ್ನ ಖಂಡಿತ ಮುಂದುವರಿಸಬೇಕು, ಅದು ಇರ್ಬೇಕಂತ ಹೇಳ್ತಾರೆ. ಇನ್ನೊಂದ್ ಕಡೆ ಸುಧಾರಣೆಗೋಸ್ಕರ ನಾವು ಚರ್ಚೆ ಮಾಡ್ಲಿಕ್ಕೆ ಬದ್ಧರಿದ್ದೇವೆ ಅಂತ. ಇಂಥ ಡೋಂಗಿಗಳ ಮೂಲಕನೇ ಬಡ ಜನರನ್ನ, ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರನ್ನ ಕಟ್ಟಿ ಹಾಕಿಕೊಂಡು ಮೋಡಿಗಳನ್ನು ತುಂಬತಾನೆ ಇರ್ತಾರೆ. ಇದರಿಂದಲೇ ಇವರು ಬದುಕುದು. ನಾನು ಹೇಳ್ತಿದ್ದೆ ಭಟ್ರೆ, ಈ ಸಮಾಜ ಸುಧಾರಣೆ ಆಗ್ಬೇಕು ಖಂಡಿತ. ದಲಿತರು ಒಂದಾಗ್ಬೇಕಂತ ಹೇಳ್ತೀರಿ, ನಮ್ಮ ಸಮಾಜ ಒಂದಾಗ್ಬೇಕಂತ ಹೇಳ್ತೀರಿ, ಸಮಾನತೆ ಬೇಕಂತ ಹೇಳ್ತೀರಿ, ದಲಿತರು ಎಲ್ಲ ಹಿಂದೂಗಳು ಒಂದಂತ ಹೇಳ್ತೀರಿ. ಇದನ್ನೆಲ್ಲ ನಾವು ಪ್ರತಿಪಾದಿಸಿದಾದ್ರೆ ನಾವು ಯಾಕೆ ಒಂದಾಗಿ ಕೂತ್ಕೊಂಡು ಊಟ ಮಾಡಬಾರ್ದು? ಯಾಕೆ ಇಲ್ಲೆಲ್ಲ ನಾನು ಹೇಳುದು ಸ್ಟುಡಿಯೋದ ಒಳಗಡೆ ಅಲ್ಲ, ಮಠದ ಒಳಗಡೆ ಊಟ ಮಾಡುವಂತ ಹೇಳುದು. ಒಂದ್ ನಿಮಿಷ ಜಯನ್ ಮಲ್ಪ ಅವರೇ, ಶಿಷ್ಟಾಚಾರ ಅಂದ್ರೆ ಏನು? ಧಾರ್ಮಿಕವಾಗಿ ಮದ್ಯ ಸೇವನೆ ಮಾಡಬಾರ್ದು ಮತ್ತು ನಾನ್ ವೆಜ್ ತಿನ್ನಬಾರ್ದು. ಗುಡ್ಕ ತಿಂತಾರ್ರಿ, ಮದ್ಯ ಸೇವನೆ ಮಾಡ್ತಾರೆ, ಎಲ್ಲ ಮಾಡ್ತಾರ್ರಿ ಸುಮ್ನೆ. ಶಿಷ್ಟಾಚಾರ ಅಂತ ಹೇಳುವಂತದ್ದು ಕೃಷ್ಣ ಮಠದ ಒಳಗಿನ ಸಾಂಪ್ರದಾಯಿಕ ಶಿಷ್ಟಾಚಾರಗಳನ್ನು ನಾನು ಹೇಳಿದ್ದೆ. ಅದನ್ನ ಪಾಲನೆ ಮಾಡಿಕೊಂಡು, ಅದು ಬ್ರಾಹ್ಮಣರಿಗೆ ಅವರದ್ದೇ ಆದಂತಹ ಶಿಷ್ಟಾಚಾರಗಳು ಇವತ್ತಿನವರೆಗೂ ಪಾಲನೆ ಮಾಡಿಕೊಂಡು ಬಂದಿದ್ದೇವೆ. ಇವರು ಇದನ್ನೆಲ್ಲ ಮೌಢ್ಯ ಅಂತ ಹೇಳುವುದಾದ್ರೆ, ಇವರ ಮನೆ ಮಕ್ಕಳಿಗೆ ರಾತ್ರಿ ಗಣ ವಾಸ್ತುವನ್ನು ಭಟ್ರನ್ನೇ ಕರೆಸಿ ಮಾಡ್ತಾರೆ. ಹೊರಗೆ ಬಂದು ಶಿಷ್ಟಾಚಾರದ ದಲಿತ ಮುಖವಾಡ ಸುಧಾರಣವಾದ ವಿಚಾರವಾದ ಮುಖವಾಡ ಹಾಕ್ತಾರೆ. ಅದರಿಂದ ನಾನು ಹೇಳುವಂತದ್ದು ಕೇಳಿ, ನೀವು ವೈಯಕ್ತಿಕ ಇದನ್ನಲ್ಲ, ನಾನು ಸಾಮೂಹಿಕ, ನಾನು ಕೃಷ್ಣ ಮಠಕ್ಕೆ ಅಡ್ಡ ಬೀಳ್ಬೋದು, ಸ್ವಾಮೀಜಿ ಕಾಲಿಗೆ ಅಡ್ಡ ಬೀಳೋದು, ಆ ಪ್ರಶ್ನೆ ಎಲ್ಲ ನಾನು ಹೇಳೋದು. ನೀವು ಅದನ್ನ ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ. ಅನೇಕ ಜನರು ಆಯಾ ಕಾಲಘಟ್ಟದಲ್ಲಿ ದಲಿತರಂತೂ ನಿಮ್ಮ ಮಠಗಳನ್ನ ಪ್ರವೇಶ ಹೇಳಿದ್ರಲ್ಲ, ಕೇಳುವ ಅಗತ್ಯನೂ ಇಲ್ಲ. ನಾನು ಹೇಳುತ್ತಿರುವಂತದ್ದು ಸಮಾನತೆ ಬಗ್ಗೆ ಮಾತಾಡುವರು, ದಲಿತ ಕೇರಿಗೆ ಹೋಗ್ತಾರೆ, ಸಮಾನತೆ ಬಗ್ಗೆ ಮಾತಾಡ್ತಾರೆ. ಇಂಥವ್ರು ಮೊದಲು ಮಠಗಳನ್ನ ಸರಿ ಮಾಡಲಿ, ಇರ್ತಕ್ಕಂಥ ನಿಮ್ಮಂತ ಬ್ರಾಹ್ಮಣರನ್ನ ಸರಿ ಮಾಡ್ಲಿ. ಅದನ್ನ ಯೋಗ್ಯತೆ ಇಲ್ಲ ಅಂದ್ರೆ ಸಮಾನತೆ ಬಗ್ಗೆ ಮಾತಾಡಬಾರ್ದು ಅಂತ ಹೇಳುದು. ಶಿಕ್ಷಣವನ್ನ, ಈ ಶಿಕ್ಷಣವೇ ಇಂಥದ್ದನ್ನು ಬೋಧಿಸುವಂತದ್ದು. ಅದು ಬಿಡಿ, ನಮ್ಗೆ ಅದು ಬಿಡಿ. ಸಂವಿಧಾನ ನಿಮ್ಮ ಸಂವಿಧಾನ ಅಂತ ಯಾಕೆ ಹೇಳ್ತೀರಿ? ನಮ್ಮ ಸಂವಿಧಾನ ಅಂತ ಅವ್ರದ್ದು ಮನವಾದ. ಅವರು ಈ ಸಂವಿಧಾನ ಒಪ್ಪುದಿಲ್ಲ. ಇವತ್ತಿಗೂ ಕೂಡ ಅವರು ಸಂವಿಧಾನ ವಿರೋಧಿಗಳೇನೆಂದ್ರೆ ಅವ್ರದ್ದು ಮನವಾದ. ಅದು ಮನೋಧರ್ಮದ ಪ್ರಕಾರ ನಡೆಯುವಂತದ್ದು. ದಲಿತರು ವಿದ್ಯೆ ಕೇಳಿದ್ರೆ ಇವರ ಮನವಾದ ಏನ್ ಹೇಳ್ತದೆ ಅಂದ್ರೆ, ದಲಿತರು ವೇದಗಳನ್ನ ಕೇಳಿದ್ರೆ ಕಾದ ಸೀಸೆಯಿಂದ ಕಿವಿಗೆ ಹಾಕ್ಬೇಕಂತ, ಎಲ್ಲಿಯಾದ್ರೂ ವಿದ್ಯಾ ಪಠಣ ಮಾಡಿದ್ರೆ ಅವರ ನಾಲ್ಗೆಯನ್ನು ಸೀಳ್ಬೇಕಂತ ಇವರ ಮನೋಧರ್ಮ ಇದೆ. ಇದನ್ನೇ ಇವರು ಪ್ರತಿಪಾದಿಸುವಂತದ್ದು. ಏನಿಲ್ಲ, ನೀವು ಸುಮ್ಮನೆ ಜಯನ್ ಮಲ್ಪೆ ಅವರೇ ಮತ್ತು ವಾಸುದೇವ್ ಭಟ್ರೆ ಸರಿ, ನಾನು ನಿಮ್ಮ ಹತ್ರ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂವಿಧಾನ ಕೊಟ್ಟಿದೆ. ಧಾರ್ಮಿಕ ಸ್ವಾತಂತ್ರ್ಯ ಸಂವಿಧಾನ ಕೊಟ್ಟಿದೆ ಅಂತ ನಿಮ್ಮ ಇಚ್ಛಾ ಪ್ರಕಾರ ಮಾಡುದಲ್ಲ. ನಾನು ಸರ್ಕಾರ ಇದೆ, ನಾನು ಹೇಳುದು ಸರ್ಕಾರದ ಹಣ ಪಡೆದಂತಹ ಎಲ್ಲಾ ದೇವಸ್ಥಾನದಲ್ಲಿ ಪಂಕ್ತಿ ಭೇದವನ್ನು ಮಾಡಬಾರ್ದು ಅಂತ ಹೇಳುದು. ಪಂಕ್ತಿ ಭೇದ ಮಾಡಿದಾದ್ರೆ ಆ ಮಠಗಳಿಗೆ, ಆ ದೇವಸ್ಥಾನಕ್ಕೆ ಬೀಗ ಜಡಿಬೇಕಂತ ಹೇಳಿ ಆಗ್ತದೆ, ಮಾಡೇ ಮಾಡಿಸ್ತೇವೆ. ವಾಸುದೇವ್ ಭಟ್ರೆ ಮತ್ತು ಜಯನ್ ಮಲ್ಪೆ ಅವರು, ನಾನು ನಿಮ್ಮ ಇನ್ನಷ್ಟು ಮಾತಾಡ್ತೇನೆ, ಇನ್ನಷ್ಟು ಪ್ರಶ್ನೆಗಳಿದ್ದಾವೆ ನಿಮ್ಮ ಜೊತೆ ಕೇಳೋದಕ್ಕೆ. ಅದಕ್ಕಿಂತ ಮೊದಲು ನಾವು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕಾಗಿದೆ. ವೀಕ್ಷಕರಿಗೆ, ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್.